ಮಂಗಳೂರು ಕದ್ರಿಯಲ್ಲಿರುವ ಕಲ್ಕೂರ ಪ್ರತಿಷ್ಠಾನದ ವತಿಯಿಂದ ಉಡುಪಿ ಪರ್ಯಾಯ ಪೀಠಾರೋಹಣಗೈಯಲ್ಲಿರುವ ಕೃಷ್ಣಾಪುರ ಮಠಾಧೀಶರಾದ ಶ್ರೀ ವಿದ್ಯಾಸಾಗರ ತೀರ್ಥ ಸ್ವಾಮೀಜಿಯವರಿಗೆ ಗುರುವಂದನಾ ಪಟ್ಟದ ದೇವರ ತುಲಾಭಾರ ಸೇವೆ ಕದ್ರಿ ಕಂಬಳ ರಸ್ತೆಯ ಮಲ್ಲಿಕಾ ಬಡಾವಣೆಯ ಮಂಜು ಪ್ರಸಾದದಲ್ಲಿ ಇಂದು ಬೆಳಗ್ಗೆ ನಡೆಯಿತು. ಬೆಳಗ್ಗೆ 7 ಗಂಟೆಯಿಂದ ಪಟ್ಟದ ದೇವರಿಗೆ ಪೂಜೆ ಬಳಿಕ 9 ಗಂಟೆಗೆ ಗುರುವಂದನಾ ಪಟ್ಟದ ದೇವರ ತುಲಾಭಾರ ಆಶೀರ್ವಚನ ನಡೆಯಿತು. ಈ ಸಂದರ್ಭ ವಿದ್ಯಾಸಾಗರ ತೀರ್ಥ ಸ್ವಾಮೀಜಿಯವರು ತಮ್ಮ ಶುಭಾಶೀರ್ವಾದ ನೀಡಿದರು. ಕೊರೋನಾದ ಸಂದರ್ಭದಲ್ಲಿ ಎಲ್ಲಾ ದೇವಸ್ಥಾನದ ಯಾತ್ರೆ ಮಾಡಲು ಸಾಧ್ಯ ಆಗಲಿಲ್ಲ, ಅದನ್ನು ಶೀಘ್ರವೇ ಪೂರ್ಣಗೊಳಿಸುವ ಇಂಗಿತ ವ್ಯಕ್ತಪಡಿಸಿದರು. ಕೇರಳ ಮುಂಬೈ ಪ್ರವಾಸ ಕೂಡ ವಿಳಂಬವಾಗಿದೆ ಅಂತ ಹೇಳಿದರು. ಈ ವೇಳೆ ದ್ವಾದಶಿ ಪ್ರಸಾದ ಭೋಜನ ಕಾರ್ಯಕ್ರಮ ನಡೆಯಿತು. ಕಲ್ಕೂರ ಪ್ರತಿಷ್ಠಾನದ ಸ್ಥಾಪಕಾಧ್ಯಕ್ಷ ಎಸ್ ಪ್ರದೀಪ್ ಕುಮಾರ್ ಕಲ್ಕೂರ ಅವರ ಮುಂದಾಳತ್ವದಲ್ಲಿ ಕಾರ್ಯಕ್ರಮವನ್ನು ಆಯೋಜಿಸಲಾಗಿತ್ತು. ಎಲ್ಲ ಮುಹೂರ್ತಗಳನ್ನು ಯಶಸ್ವಿಯಾಗಿ ಪರ್ಯಾಯ ಸಮಿತಿಯ ಒಂದು ಜವಾಬ್ದಾರಿ ನೀಡ್ತಾ ಗುರುಗಳನ್ನು ನೆರವೇರಿಸಿದ್ದಾರೆ. ದೇಶದಾದ್ಯಂತ ಎಲ್ಲ ತೀರ್ಥಯಾತ್ರೆಗಳನ್ನು ಸಂದರ್ಶಿಸಿದ್ದಾರೆ. ಇವತ್ತು ಕದರಿಗೆ ಬಂದಿದ್ದಾರೆ, ಕದರಿಗೂ ಹೋಗಿದ್ದಾರೆ, ವಸುಧಾರಕ್ಕೂ ಹೋಗಿದ್ದಾರೆ, ಅನಂತ ಪದ್ಮನಾಭನನ್ನು ಸಂದರ್ಶಿಸಿದ್ದಾರೆ. ಎಲ್ಲವನ್ನು ಸಂದರ್ಶಿಸಿ ನಾಡಿದ್ದು 9ನೇ ತಾರೀಕಿಗೆ ಮಂಗಳೂರಿಗೆ ಪೌರ ಸನ್ಮಾನವನ್ನು ಸ್ವೀಕರಿಸ್ತಾ 10ನೇ ತಾರೀಕು ಉಡುಪಿಯಲ್ಲಿ ಪುರಪ್ರವೇಶ ಮಾಡಿ ಎಲ್ಲ ಹೊರೆ ಕಾಣಿಕೆಗಳ ಸಂಭ್ರಮದೊಂದಿಗೆ 18ಕ್ಕೆ ಪರ್ಯಾಯದ ಪೀಠವನ್ನು ಅಲಂಕರಿಸಿ 2 ವರ್ಷ ಕಾಲ ಕೃಷ್ಣ ಪೂಜಾ ಕೈಂಕರ್ಯವನ್ನು ಕೈಗೊಳ್ಳಲಿದ್ದಾರೆ. ಪರ್ಯಾಯ ನಮ್ಮ ದುಂಬು ದಾಖಲಿನ ಒಂಜಿ ಮಾರ್ಗನು ಅನುಸರಿಸೊಂದು ಬರ್ಬೋ ಒಲ್ಲು ಸ್ವಲ್ಪ ತೊಂದರೆ ಬರ್ಬುಂಡು ಅಂಡ ಈ ಕಾಲದ ಕೆಲವು ದುಂಬುದ ಕಾರ್ಯಕ್ರಮ ಮಲ್ಪರೆ ಆ ಒಂದೇ ಹೋಗ್ಬಾರ್ದು ಪಾಪು ಜನಕಲೆ ಮಾತ್ರ ಅಂಚ ಮಲ್ತಂಡು ಉಪದ್ರಾವು ಆ ಕಾಡಿಟ್ಟು ಮಾತ್ರ ಒಂಚೂರು ರಾಜಿ ಮಲ್ತೊಂದು ಜನಕಲೆ ಎವು ಯೋಗ್ಯಾಪುಂಡ ಆ ಮಾರ್ಗನು ಅನುಸರಿಸ್ಬೇಕು. ఒక పొసద్దాదు మల్పినట్లా దుమ్ము దాకలని మలుతుందు ఏదో ఏవో పద్ధతిని బాడొంದು పోతేరా ಅವೇನು ಅನುಸರಿಸ್ಕೊಂಡ ನನಗೂ ಹೊಸ ಸುರ್ಮಲ್ತೇಂದು ಒಂಜಿ ಪುದಾರ ಬರ್ತಿರ್ಜಡಲ್ಲ ದೇವರನ್ನ ಅನುಗ್ರಹ ರೂಪ ಮಲ್ಲ ಒಂಜಿ ನೀನು ಮಲ್ಲ ಒಂಜಿ ವರ ತಿಕ್ಕೊಂಡು ನಡೆದವ್ರ ನಮ್ಮ ಹೊಸತ್ತು ಮಲ್ಪೊಂದು ಏನು ಬಿಡಾಡೊಂದು ದುಂಬು ದಾಖಲು ಎವಡು ರೀತಿಡು ದೇವರನ್ನು ಆರಾಧನೆ ಮಲ್ತೋದಿರ ಆ ರೀತಿಡು ಮಲ್ಪೋಡು ಮುಂದೆ ನನ್ನ ಮನಸ್ಸು ನಿಂಕು ಜನಗಳು ಮಾತ್ರ ಸಹಕಾರ ನೀಡೋಡು ಮುಂದೆ ಕೇಳೊಂದು